ಉಚ್ಚಿಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಕಳ್ಳರು ಲಗ್ಗೆ ಇಟ್ಟಿದ್ದಾರೆ. ಕಾಣಿಕೆ ಡಬ್ಬಿಯ ಹಣವನ್ನು ಕಳವು ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಉಚ್ಚಿಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಶನಿವಾರ ರಾತ್ರಿ ನುಗ್ಗಿದ ಕಳ್ಳರು ಕಾಣಿಕೆ ಡಬ್ಬಿಯಲ್ಲಿದ್ದ ಹಣವನ್ನು ಕದ್ದೊಯ್ದಿದ್ದಾರೆ. ಕಳ್ಳರು ಧ್ವಜಸ್ತಂಭದ ಮೇಲೇರಿ ದೇವಳದ ಒಳಗೆ ಪ್ರವೇಶಿಸಿ ಹೊರಹೋಗುವಾಗ ಮುಖ್ಯದ್ವಾರದಿಂದ ಹೊರಹೋಗಿದ್ದಾರೆ. ದೇವಾಲಯದ ಅನ್ನಸಂತರ್ಪಣಾ ನಿಧಿಯ ಕಾಣಿಕೆ ಡಬ್ಬಿಯನ್ನು ಯಾವುದೋ ಆಯುಧ ಬಳಸಿ ಬೀಗ ಹೊಡೆದು ಕಳ್ಳರು ಅದರಲ್ಲಿದ್ದ 10,000ಕ್ಕೂ ಹೆಚ್ಚಿನ ಹಣವನ್ನು ಕದ್ದಿದ್ದಾರೆ. ಅಂತೆಯೇ ಭಕ್ತಾದಿಗಳು ಹರಕೆ ರೂಪದಲ್ಲಿ ನೀಡಿದ ಸುಮಾರು 10 ಪ್ಲಾಸ್ಟಿಕ್ ಡಬ್ಬದಲ್ಲಿದ್ದ ಹಣವನ್ನು ದೋಚಿದ್ದಾರೆ. ಗಣಪತಿ ಗುಡಿಯ ಒಳಗೆ ಪ್ರವೇಶಿಸಿದ ಕಳ್ಳರು ಗಣಪತಿಯ ಶಿಲಾಮೂರ್ತಿಯ ಮುಖದ್ವಾರಕ್ಕೆ ಇಡಲಾದ ಪಂಚಲೋಹದ ತಗಡನ್ನು ಚಿನ್ನವೆಂದು ಭಾವಿಸಿ ತೆಗೆದಿದ್ದಾರೆ. ಅದು ಚಿನ್ನವಲ್ಲ ಎಂದು ಖಾತ್ರಿಯಾದ ಬಳಿಕ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಮಹಾಲಿಂಗೇಶ್ವರ ಸನ್ನಿಧಿಯ ಒಳಗೆ ಪ್ರವೇಶ ಮಾಡಿದ ಕಳ್ಳರು ದ್ವಾರದ ಬೀಗ ಒಡೆಯಲು ವಿಫಲ ಯತ್ನ ಮಾಡಿದ್ದಾರೆ. ದ್ವಾರದಲ್ಲಿದ್ದ 2 ಲಾಕರ್ ಕಾಣಿಕೆ ಡಬ್ಬಿಯನ್ನು ಒಡೆಯಲು ವಿಫಲ ಯತ್ನ ನಡೆಸಿದ್ದಾರೆ. ದೇವಳದ ಕಚೇರಿಯ ಬೀರುವನ್ನು ಮುರಿದು ಹಣಕ್ಕಾಗಿ ಎಲ್ಲ ವಸ್ತುಗಳನ್ನು ಜಾಲಾಡಿದ್ದಾರೆ. ಕೂಡಲೇ 5 ಗಂಟೆಗೆ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬರುವಾಗ ನಮ್ಮ ಬೆಳಿಗ್ಗೆ ಬರುವ ಪೂಜೆ ಭಟ್ರು ರಾಜನವರು ಇದ್ರು. ಅವ್ರ ಹತ್ರ ವಿಚಾರಿಸುವಾಗ ಅಲ್ಲಿ ಬಾಗಿಲೆಲ್ಲ ಬೀಗ ಆಗಿದಾಗಿತ್ತು. ಅವರು ಬೀಗ ತೆಗೆದು ಒಳಗೆ ಬಂದಾಗ ಇಲ್ಲಿ ಒಳಗೆ ಬರುವಾಗ ಗರ್ಭಗುಡಿಯ ಬಾಗಿಲು ಹೊಡೆದಿತ್ತು ಒಂದು ಮೊದಲಿನದ್ದು. ಮತ್ತೆ ನಮ್ದು ಮೇನ್ ಒಳಗೆ ಹೋಗುವಂತ ಗರ್ಭಗುಡಿಯ ಬಾಗಿಲು ಕೀ ಟ್ರೈ ಮಾಡಿದ್ರೆ ಅದು ಹೊಡಿಲಿಕ್ಕೆ ಆಗಿಲ್ಲ. ಆಮೇಲೆ ಹೊರಗಿನ ಬಾಗಿಲು ಒಂದು ಪಡುಬದಿಯ ಮೇನ್ ದ್ವಾರ ಅದು ಓಪನ್ ಇತ್ತು.